ಉಡುಪಿ ಕೃಷ್ಣಮಠದ ಪರಿಸರಡು ವಿಕಲಚೇತನ ವ್ಯಕ್ತಿಯೂರಿ ಪರ್ದು ಅಶ್ಲೀಲವಾದ ನಡತೊಂದಿ ನಡೆದು ಒಂತೆ ಪೊರ್ತು ಪೋಡಿಗೆದ ವಾತಾವರಣ ಸೃಷ್ಟಿಯಾಂಡು ಪರ್ದು ಇತ್ತಿನ ಜನರ್ದಾದು ಪೊಂಜನಕ್ಲು ಯಾತ್ರಾರ್ಥಿಲು ಪೋಡಿತೊಂಡಿರು ಮಠದ ಸಿಬ್ಬಂದಿಲು ಕೊರನ ಮಾಹಿತಿರ್ದು ಸಮಾಜ ಸೇವಕಿ ನಿತ್ಯಾನಂದ ಒಳಕಾಡು ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರದ ಅಧಿಕಾರಿಲೇನ ಸಹಕಾರದ್ದು ಆ ವ್ಯಕ್ತಿನ ವಶಗದೆ ತೊಂದು ಪರ್ತಿನ ಅಮಲು ಜತ್ತಿಬೊಕ್ಕ ಆಯನ ಊರು ಕೇರಳಗ್ ರೈಲಿಡು ಕಡಪುಡುದು ಕೊರಿಯರು ಪುನರ್ವಸತಿ ಕೇಂದ್ರದ ಅಧಿಕಾರಿ ಜಯಶ್ರೀ ಮಠದ ರಕ್ಷಣಾ ಸಿಬ್ಬಂದಿ ಕಾರ್ಯಾಚರಣೆಡು ಭಾಗಿಯಾದಿತ್ತರು. झंडा कोई निकलने के लिए